ಇನ್ನೇನು ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡಬೇಕಾಗಿದ್ದ ನವವಧು ಕೈಗೆ ಹಾಕಿದ್ದ ಮೆಹಂದಿ ಮಾಸುವ ಮುನ್ನವೇ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮದುವೆ ಸಂಭ್ರಮ ಮುಗಿಸಿಕೊಂಡು ಅತ್ತಿ ಮನೆಗೆ ತೆರಳುತ್ತಿದ್ದ ವೇಳೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ನವವಧು ಹಾಗೂ ಆಕೆಯ ತಾಯಿ ಮೃತಪಟ್ಟ ಘಟನೆ ವಿಶಾಖಪಟ್ಟಣದ ಬಳಿ ನಡೆದಿದೆ. ರಾಮೇಶ್ವರಿ ಅವರ ವಿವಾಹ ಮೇ 13ರಂದು ಅದ್ದೂರಿಯಾಗಿ ನೆರವೇರಿತ್ತು. ಮದುವೆ ಕಾರ್ಯಕ್ರಮದ ಬಳಿಕ ಗುರುವಾರ ಮೇ 14ರಂದು ವಧು ರಾಮೇಶ್ವರಿ, ತಾಯಿ ಕನಕ ಮಹಾಲಕ್ಷ್ಮಿ, ಸಹೋದರಿ ಹಾಗೂ ಬಾಲಕನೊಬ್ಬ ಕಾರಿನಲ್ಲಿ ಮದುಮಗನ ಮನೆಗೆ ತೆರಳುತ್ತಿದ್ದರು. ಕಾರನ್ನು ಮದುಮಗ ನರಸಿಂಗರಾವ್ ಕಾರು ಓಡಿಸುತ್ತಿದ್ದನು. ಈ ವೇಳೆ ವಿಶಾಖಪಟ್ಟಣದ ಬಳಿ ರಸ್ತೆಗೆ ನಾಯಿಯೊಂದು ಅಡ್ಡ ಬಂದಿದ್ದು ಅದಕ್ಕೆ ಡಿಕ್ಕಿಯಾಗುವುದನ್ನು ತಪ್ಪಿಸಲು ಚಾಲಕ ಯತ್ನಿಸಿದಾಗ ಕಾರು ನಿಯಂತ್ರಣ ತಪ್ಪಿ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ನವವಧು ರಾಮೇಶ್ವರಿ ಸ್ಥಳದಲ್ಲೇ ಮೃತಪಟ್ಟರೆ, ಗಂಭೀರವಾಗಿ ಗಾಯಗೊಂಡಿದ್ದ ಅವರ ತಾಯಿ ಕನಕ ಮಹಾಲಕ್ಷ್ಮಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ.